ಸುಳ್ಯದಲ್ಲಿ ಸರ್ಕಾರಿ ಆಸ್ಪತ್ರೆ ಉಳಿಸಿ ಹೋರಾಟ ಸಮಿತಿ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಇಂದು ಕಾಲ್ನಡಿಗೆ ಜಾಥಾ ಮತ್ತು ಸಾಮೂಹಿಕ ಧರಣಿ ನಡೆದಿದೆ. ಸುಳ್ಯ ಸಾಮೂಹಿಕ ಆಸ್ಪತ್ರೆಯನ್ನ ಮೇಲ್ದರ್ಜೆಗೆ ಏರಿಸಲು, ವೆನ್ಲಾಕ್ ಅನ್ನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಪರಿವರ್ತಿಸಲು, ಜಿಲ್ಲಾ ಮಟ್ಟದಲ್ಲಿ ಕ್ಯಾನ್ಸರ್, ಹೃದಯ ಆಸ್ಪತ್ರೆ ಸ್ಥಾಪಿಸಲು, ಸರ್ಕಾರಿ ಮೆಡಿಕಲ್ ಕಾಲೇಜಿಗಾಗಿ ಪುತ್ತೂರಿನಲ್ಲಿ ಕಾದಿರಿಸಿದ ಜಮೀನಿನಲ್ಲೇ ಕಾಲೇಜು ನಿರ್ಮಿಸಲು ಒತ್ತಾಯಿಸಿ ಸಾಮೂಹಿಕ ಧರಣಿ ನಡೆದಿದೆ. ಧರಣಿಯಲ್ಲಿ ಭಾಗವಹಿಸಿದ ಹೋರಾಟಗಾರರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದ್ದಾರೆ. ಹೋರಾಟ ಸಮಿತಿ ಜಿಂದಾಬಾದ್. ಕೊರೋನಾ ಎಂಬ ಮಾರಿಯ ಮುಂದೆ ಜೀವನ್ ಮರಣದ ಹೋರಾಟದಲ್ಲಿ ಉತ್ತಮ ಚಿಕಿತ್ಸೆ ಪಡೆಯಲಿಕ್ಕಾಗಿ ಬೇಕೇ ಬೇಕು ಪುತ್ತೂರಲ್ಲಿ ನುರಿತ ವೈದ್ಯರ ನೇಮಕ ಮಾಡಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ವೆನ್ಲಾಕ್ ಅನ್ನು ಅಭಿವೃದ್ಧಿಪಡಿಸಿ ಜಿಲ್ಲೆಯ ಜನರ ರಕ್ಷಣೆ ಮಾಡಿ ಮತ್ತು ವ್ಯಕ್ತಿಗತವಾದ ಕುಸಿತ ಪ್ರಶ್ನೆ ಆಗ್ತಾವ ಅವಳ ಅಂಗಾರಿ ಬಹಳ ಈ ಸಮಾಜಡಿ ಅವಳು ನಮ್ಮ ಜಿಲ್ಲೆಡಿ ಅತ್ಯಂತ ಶೋಷಿತ ಸಮುದಾಯದ ಒಂದು ಪ್ರತಿನಿಧಿಯಾದ ರಾಜಕಾರಣ ಬರ್ತದೆ. ಆರು ಸಲ ಶಾಸಕರಾದ ಇತ್ತ ಸಚಿವರಾಗ್ತೇವೆ. 100 ವರ್ಷಗಳ ಸೃಷ್ಟಿ ಅಂಚಿನ ಬಿಕ್ಕಟ್ಟು ಅಂಚಿನ ಬಿಕ್ಕಟ್ಟು ಪೂರೆಲ್ಲ ಒಟ್ಟಾದ ಎದುರು ಮಾಡ್ಕೊಂಡು ಐತ ಭಾಗವಾದ ನಿಗಲ ಸುಳ್ಯಡ್ಲ ಜವಾನಿ MB ಸದಾಶಿವರಿ ಬಕ ನಮ್ಮ ಕಟ್ಟಡ ಕಾರ್ಮಿಕರನ್ನ ಬಂದು ಮಕ್ಕಳು ಪುರ ಸೇರಿದು ಮೂಲು ಹೆಚ್ಚಿಗೆ ಒಂದು ತಿಂಗಳ ರಾತ್ ಕಾಲ ಬಡವರಿಗೆ ವಲಸೆ ಕಾರ್ಮಿಕರಿಗೆ ಪುರ ನುಪ್ಪು ಬೇಪಾದು ಮಾಡಿ